ಹಣವನ್ನು ಹೂಡಿಕೆ ಮಾಡಿದ್ರು, ಅಡ್ವಾನ್ಸ್ ಆಗಿ ಹೂಡಿಕೆ ಮಾಡಿದ್ರು ಅಕ್ಷಯ ತೃತೀಯದ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ. ಆ ಗೋಲ್ಡ್ ಇವತ್ತಿನವರೆಗೆ ಸಹ ನನಗೆ ಬರಲಿಲ್ಲ. ಅದು ಮಾಡಿ ಸಾಧಾರಣ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲದೆ ಆಗುವ ಮೊದಲೇ ಒಂದು 3 ವರ್ಷ ಆಯಿತು. ಅದರದ್ದು ಹಣ ಸಹ ಇಲ್ಲ, ಚಿನ್ನ ಸಹ ಇಲ್ಲ. ಅಕ್ಷಯ ತೃತೀಯದ ಹೆಸರಲ್ಲಿ ದುಡ್ಡು ಮಾಡುವಂತಹ ಎಷ್ಟು ಜನ ಬೇಕು ನಿಮ್ಗೆ? ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಅಕ್ಷಯ ತೃತೀಯದ ಶುಭಾಶಯಗಳು ಎಲ್ಲರಿಗೆ ಕೂಡ. ಈ ವಿಡಿಯೋ ನಾನು ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಮಾಡ್ತಾ ಇದ್ದೇನೆ. ನನಗೆ ತಿಳಿದಂತಹ ಕೆಲವು ಸ್ಕ್ಯಾಮ್ಗಳು, ಅಂದರೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳ ಮೇಲೆ ಆದಂತಹ ಈ ಸ್ಕ್ಯಾಮ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಉಪಯುಕ್ತ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಜನಗಳು ಯಾವ ರೀತಿಯಲ್ಲಿ ನಮ್ಮನ್ನು ಮೋಸ ಮಾಡ್ತಾರೆ ಹೇಳಲಿಕ್ಕೆ ಆಗುದಿಲ್ಲ. ಅಮಾಯಕರ ಹಾಗೆ ಕಾಣ್ತಾರೆ, ಒಳ್ಳೆಯವರ ಹಾಗೆ ಕಾಣ್ತಾರೆ, ಬಟ್ ಅವರ ಇದು ಬೇರೆಯೇ ಇರ್ತದೆ. ಸೊ ನಾವು ಕೊನೆಗೆ ಉಂಟಲ್ಲ, ಕೊಟ್ಟವ ಕೋಡಂಗಿ ಇಸ್ಕೊಂಡವ ವೀರಭದ್ರ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತದೆ. ಆ ಥರ ಆಗದ ಹಾಗೆ ನಮ್ಮ ಸ್ವತ್ತುಗಳನ್ನು ನಾವೇ ಜಾಗೃತೆ ಮಾಡುವ. ಎಷ್ಟೋ ಕಂಪನಿಗಳು ಉಂಟು ಗೌರ್ಮೆಂಟಿಂದ ರಿಜಿಸ್ಟರ್ ಪಡೆದದು ಅಂತ ನಾವು ಸದ್ಬಳಕೆ ಮಾಡಿಕೊಡುವ. ಸೊ ಎಂಥ ವಿಷಯ, ಎಂತೆಲ್ಲ ಸ್ಕ್ಯಾಮ್ಗಳು ಉಂಟು ಅಂತ ಹೇಳಿ ನೋಡುವ ಬನ್ನಿ. ಬೇರೆ ಬೇರೆ ಅವರಿಂದ ನಾನು ಕೇಳಿ ತಿಳ್ಕೊಂಡಂತಹ ಕೆಲವು ವಿಚಾರಗಳು, ಸೋಷಿಯಲ್ ಸ್ಕ್ಯಾಮು, ಮನಿ ಫ್ರಾಡು ಹೇಗೆಲ್ಲ ಆಗ್ತದೆ, ಎಷ್ಟೆಲ್ಲ ವಿದ್ಯಾವಂತರು ಕೂಡ ಇದರಲ್ಲಿ ಮೋಸ ಹೋಗ್ತಾ ಇದ್ದಾರೆ ಎನ್ನುವ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೇನೆ. ಹಾಗೆ ನೋಡಿ, ತುಂಬ ದುಡ್ಡಿದ್ದವರಿಗೆ ಸಹ ದುಡ್ಡೇ, ಬಡವರಿಗೆ ಸಹ ದುಡ್ಡೇ. ಆದರೆ ಇದರ ಬಗ್ಗೆ ನಾವು ಉಂಟಲ್ಲ, ಎಷ್ಟು ಎಚ್ಚರ ವಹಿಸಿದರೆ ಸಹ ಸಾಕಾಗುವುದಿಲ್ಲ. ಹೌದಾ ಅಲ್ವಾ? ಯಾವ ರೀತಿಯಿಂದ ಜನರೆಲ್ಲ ಬಂದು ನಮ್ಮನ್ನು ಮೋಸ ಹೊಡೆದು ಕೊಳ್ಳೆ ಹೊಡೆದು ಹೋಗ್ತಾರೆ ಅಂತ ಹೇಳಿದರೆ ಒಂದೊಂದೇ ಹೇಳ್ತೇನೆ. ಫಸ್ಟಿಗೆ ನಾನೊಂದು ಹೇಳುದು ನಿಮಗೆ, ಒಂದು ಮೆಸ್ಕಾಮ್ ಸ್ಕ್ಯಾಮ್ ಅಂತ ಒಂದು ಉಂಟು, ಗೊತ್ತುಂಟಾ ನಿಮಗೆ? ಅದರ ಬಗ್ಗೆ ಹೇಳ್ತೇನೆ ಬನ್ನಿ. ನಾವು ಮೆಸ್ಕಾಮ್ನಿಂದ ನಮ್ಮ ಫೋನಿಗೆ ಒಂದು ಮೆಸೇಜ್ ಬರ್ತದೆ, ನಿಮ್ಮದು 15 ರೂಪಾಯಿ ಕೊಡಲಿಕ್ಕೆ ಬಾಕಿ ಉಂಟು, ನೀವು ಇಮಿಡಿಯೇಟ್ ಆಗಿ ಅದನ್ನು ಪೇ ಮಾಡಬೇಕು ಅಂತ ಹೇಳಿ. ಪೇ ಮಾಡದಿದ್ದರೆ ಇವತ್ತು ರಾತ್ರಿ ನಿಮ್ಮ ಕರೆಂಟ್ ಕಟ್ ಮಾಡ್ತೇವೆ, ಮತ್ತೆ ನಿಮಗೆ ಕರೆಂಟ್ ಇಲ್ಲ ಅಂತ ಹೇಳಿ ಒಂದು ಮೆಸೇಜ್ ಬರ್ತದೆ ಒಂದು ನಂಬರಿಂದ. ಸೊ ಈ ನಂಬರ್ ಎಲ್ಲಿಂದ ಬಂದದ್ದು ಅಂತ ನಮಗೆ ಅರಿವಿರದೆ ನಾವು ಅದಕ್ಕೆ ಹೋಗಿ ನೋಡ್ತೇವೆ. ಮತ್ತು ಸ್ವಲ್ಪ ಹೊತ್ತಾಗುವಾಗ ಅದನ್ನು ಬಿಡ್ತೇವೆ. ಹಾಗೆ ಸ್ವಲ್ಪ ಹೊತ್ತಾಗುವಾಗ ನಮಗೆ ಕಾಲ್ ಬರ್ತದೆ ಅದೇ ನಂಬರಿಂದ. ಕಾಲ್ ಬರುವಾಗ ಹಿಂದಿಯಲ್ಲಿ ಒಬ್ಬರು ಮಾತಾಡ್ತಾರೆ. ಅವರು ಎಂತ ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಒಟ್ರಾಶಿ ನಮಗೆ ಗೊತ್ತಾಗೋದಿಷ್ಟೇ, 15 ರೂಪಾಯಿ ಬಾಕಿ ಆಗಿದೆ, ಅದಕ್ಕೋಸ್ಕರ ನಮ್ಮ ಮನೆ ಕರೆಂಟ್ ಲೈನ್ ಕಟ್ ಮಾಡ್ತಾರಂತೆ ಹೇಳಿ. ಸೊ ಹೆದರಿ ನಾವು ಹೇಳ್ತೇವೆ, ಸೊ ನಾನು ಎಂತ ಮಾಡಬೇಕು ಮಾರೆ, ನಾನು ಆಲ್ರೆಡಿ ಕಟ್ಟಿದ್ದೇನೆ, ನಿಮಗೆ ಎಂತ ಮಾಡಬೇಕು ನಾವು ಇದಕ್ಕೋಸ್ಕರ ಅಂತ ನಾವು ಕೇಳ್ತೇವೆ. ಅವ ಹೇಳ್ತಾನೆ, ನೋಡಿ ನಿಮ್ಮ ಹತ್ರ ಈ 15 ರೂಪಾಯಿ ಅಮೌಂಟನ್ನು ನೀವು ಈ ಒಂದು ಇದಕ್ಕೆ ಪೇ ಮಾಡಿದರೆ ಆಯಿತು, ಮತ್ತೆ ನಿಮಗೆ ಎಂತ ಸಹ ಪ್ರಾಬ್ಲಮ್ ಇಲ್ಲ ಅಂತ. ಸರಿ ಆಯಿತು, ನಾನು ಪೇ ಮಾಡ್ತೇನೆ ಅಂತ ಹೇಳ್ತಾರೆ. ಹೇಳುವಾಗ ಇವನು ಹೇಳ್ತಾನೆ, ಇವರು ಟ್ರೈ ಮಾಡ್ತಾರೆ, ಇಲ್ಲ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹೌದು, ಹಾಗಾದರೆ ನೋಡಿ ಆ್ಯಪ್ ಡೌನ್ಲೋಡ್ ಮಾಡಿ ಹೇಳ್ತಾನೆ. ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಹೇಳುವಾಗ ಮಾಡ್ತಾರೆ, ಆ್ಯಪ್ ಡೌನ್ಲೋಡ್ ಮಾಡ್ತಾರೆ. ಅದು ಈ ಆ್ಯಪ್ನ ಮೂಲಕವೇ ನೀವು ಹಾಕಬೇಕು ಅಂತ. ಸೊ ಆ ಆ್ಯಪ್ ಡೌನ್ಲೋಡ್ ಮಾಡಿ ಅದನ್ನು ಓಪನ್ ಮಾಡಿ, ಅದಕ್ಕೆಲ್ಲ ಮೆಥಡ್ ಉಂಟು, ಆ ಥರ ಎಲ್ಲ ಹೇಳ್ತಾರೆ. ಅವ್ರು ಹೇಳ್ತಾ ಹೋಗ್ತಾನೆ, ನಾವು ಮಾಡ್ತಾ ಹೋಗ್ತೇವೆ. ಆಯಿತಾ, ಇದು ಮಾಡ್ತಾ ಹೋಗಿ ಅವನು ಮಾಡುವುದೆಂತ ಗೊತ್ತಿಲ್ಲ, ಕೊನೆಗೆ ಹೇಗೆಲ್ಲ ಮಾತಾಡಿ ಮಂಗ ಮಾಡಿ ಉಂಟಲ್ಲ, ದೊಡ್ಡ ಆಫೀಸರ್ ಹಾಗೆ ಮಾತಾಡಿ ನಮಗೆ ಬೈದುಕೊಂಡೆಲ್ಲ, ನೀವೆಂತ ಎಷ್ಟು ಲೇಟ್ ಮಾಡ್ತಾ ಇದ್ದೀರಿ, ನನಗೆ ಬೇರೆ ಸಹ ಕೆಲಸ ಉಂಟು, ನಿಮ್ಮದೇ ಕೆಲಸ ಅಲ್ಲ, ಬೇಗ ಮಾಡ್ತೀರಿಲ್ವ ಅಂತೆಲ್ಲ ಹೇಳಿ ಕೊನೆಗೆ ಅವ ನಮ್ಮದು ಅದೊಂದು ಆ್ಯಪ್ ಉಂಟಂತೆ, ಅಂತ ಸ್ಕ್ರೀನ್ ರೀಡರ್ ಅಂತ ಆ್ಯಪ್, ಆ ಆ್ಯಪನ್ನು ನಮ್ಮ ಮೊಬೈಲಲ್ಲಿ ನಮ್ಮ ಹತ್ರವೇ ಡೌನ್ಲೋಡ್ ಮಾಡಿಸಿ, ನಮ್ಮ ಗೂಗಲ್ ಪೇ ಇರ್ಬೋದು, ಅಥವಾ ಇದು ಇರ್ಬೋದು, ಫೋನ್ ಪೇ ಇರ್ಬೋದು, ಅಥವಾ ಬ್ಯಾಂಕ್ ಇದು ಯಾವುದೇ ಒಂದು ಇದು ಮಾಡುವಂತಹ ಇದನ್ನು ನಮ್ಮ ಕೈಯಲ್ಲೇ ಇದು ಮಾಡಿ ಅಂತ ಅದಕ್ಕೆ ಪಿನ್ ಹಾಕಿಸಿ ಓಪನ್ ಮಾಡಿದ ತಕ್ಷಣ ಅವನ ಮೊಬೈಲಿಂದ ಅವನ ಅಕೌಂಟಿಗೆ ನಮ್ಮ ಅಕೌಂಟಿಂದ ಹಣ ರವಾನೆ ಮಾಡಿಕೊಳ್ತಾನೆ. ನಾವಿಲ್ಲಿ ಅವನ ಅಕೌಂಟಿಗೆ ಹಣ ರವಾನೆ ಮಾಡಿಕೊಂಡಿರುವುದಿಲ್ಲ, ಅವನ ಅಕೌಂಟಿಗೆ ನಮ್ಮ ಮೊಬೈಲ್ ಉಂಟಲ್ಲ, ಆ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ ಕೂಡಲೇ ನಮ್ಮ ಮೊಬೈಲ್ ಅವನ ಕೈಯಲ್ಲಿ ಇದ್ದ ಹಾಗೆ ಅಂತ ಇಮಿಡಿಯೇಟ್ ಮಾಡಿಕೊಳ್ತಾನೆ. ಇದು ನಮಗೆ ಆಗುದಿಲ್ಲ ಎಂತ ಅಂತ ಎಲ್ಲ ಆಗಿ ನೋಡುವಾಗ ನಮಗೆ ಇಲ್ಲಿ ಮೆಸೇಜ್ ಬಂದಿರ್ತದೆ. ನೋಡುವಾಗ ಎಂತ ಅಷ್ಟಾಗುವಾಗ ನಮಗೆ ಎಲ್ಲ ಮುಗ್ಧ ಆಗಿರ್ತದೆ. ನಮ್ಮ ಅಕೌಂಟಲ್ಲಿ ಎಷ್ಟು ಹಣ ಉಂಟು ಅಷ್ಟು ಹಣ ಸಹ ಹೋಗಿ ಆಗಿರ್ತದೆ. ಅಲ್ಲಿ ಗೊತ್ತಾಗುವಾಗ ಇದು ಎಂತ ಸ್ಕ್ಯಾಮ್. ಮತ್ತೆ ಆ ನಂಬರ್ಗೆ ಪುನಃ ಫೋನ್ ಮಾಡಿದರೆ ಅವ ಫೋನ್ ಎತ್ತುದಿಲ್ಲ, ಯಾರು ಜನ ಅಂತ ಸಹ ಗೊತ್ತಿಲ್ಲ, ಎಂತ ಸಹ ಇಲ್ಲ. ಇಮಿಡಿಯೇಟ್ ಆಗಿ ನಮ್ಗೆ ಇದು ವಿಷಯ ಗೊತ್ತಾಗಿ ನಾವು ಪೊಲೀಸ್ ಯಾರಿಗಾದರೂ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ರೆ ಅವರು ಹೇಳ್ತಾರೆ, ನೀವು ಸೈಬರ್ ಕ್ರೈಮ್ಗೆ ಮಾಡಿದ್ದ, ಸೈಬರ್ ಕ್ರೈಮ್ನವರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಕೊನೆಗೆ ಆಗುದೆಂತ ಗೊತ್ತುಂಟ, ಅವರೆಲ್ಲ ಸೇರಿ ನಿಮಗೆ ಬೈತಾರೆ, ನೀವು ಎಂತ ಮೂರ್ಖರು ಮಾರೆ, ನೀವು ನಿಮ್ಮ ಮನೆಯಲ್ಲಿ ಇಷ್ಟವರೆಗೆ ನೀವು ಬಿಲ್ ಕಟ್ಟದೆ ಕರೆಂಟ್ ಕಟ್ಟಾದದ್ದು ಉಂಟಾ, ನೀವು ಯಾಕೆ ಹೀಗೆಲ್ಲ ಎದರುದು, ಮತ್ತೆ ಕರ್ನಾಟಕದವರು ಯಾರಾದರೂ ಹಿಂದಿಯಲ್ಲಿ ಮಾತಾಡೋದು ಉಂಟಾ, ಮೆಸ್ಕಾಮ್ನಿಂದ ಈ ಥರದ ಮೆಸೇಜ್ ನಿಮ್ಗೆ ಇಲ್ಲಿವರೆಗೆ ಬಂದಿದ, ಈ ಥರ ಒಂದು ನಂಬರಿಂದ ಬಂದಿದ, ನೀವು ಯಾಕೆ ಇದನ್ನು ಆಲೋಚನೆ ಮಾಡಲಿಲ್ಲ, ನೋಡುವ ನೀವು ಕಂಪ್ಲೇಂಟ್ ಫೈಲ್ ಮಾಡಿ, ಇದೆಲ್ಲ ಹಣ ನಿಮಗೆ ಬರುವುದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಚಾಪ್ಟರ್ ಕ್ಲೋಸ್.
ಗೊತ್ತಾಯ್ತಾ? ಇಂತಹ ಎಷ್ಟು ಬೇರೆ 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 ರೀತಿಯಲ್ಲಿ ಈ ಥರದ ಸ್ಕ್ಯಾಮ್ ಉಂಟು. ಇದು ಒಂದು ರೀತಿಯ ಸ್ಕ್ಯಾಮ್. ಆದರೆ ಇನ್ನೊಂದು ಸ್ಕ್ಯಾಮ್ ಉಂಟು. ಒಬ್ಬ ಬಂದು ಹೇಳ್ತಾನೆ, ನೋಡಿ ಮಗಳಿಗೋ ತಾಯಿಗೋ ಯಾರಿಗೊಬ್ಬರಿಗೆ ಎಕ್ಸಿಗೆ ಫೋನ್ ಮಾಡಿ ಹೇಳ್ತಾನೆ, ನಿಮ್ಮ ಇದು ತಾಯಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಕಷ್ಟದಲ್ಲಿರುವಾಗ ಹಣ ಕೊಟ್ಟಿದ್ದಾರೆ, ಸೊ ಆ ಹಣವನ್ನು ನಿಮಗೆ ನಾನು ರಿಟರ್ನ್ ಮಾಡಬೇಕು ಅಂತ ಅವ ಹೇಳ್ತಾನಂತೆ. ಅವ ಹೇಳುವಾಗ ಹೌದಾ ಅಂತ ಹೇಳಿ ಇವಳು ತನ್ನ ಅಕೌಂಟ್ ನಂಬರನ್ನು ಕೊಡ್ತಾಳೆ. ಕೊಟ್ಟಾಗುವಾಗ ಅವನು ಹಣ ಹಾಕ್ತಾರೆ. ಹಣ ಹಾಕುವಾಗ 5,000 ಹಾಕೋ ಬದಲು 50,000 ಹಾಕ್ತಾನಂತೆ. ಹಾಕಿ ಆಗುವಾಗ ಇವಳು ನೋಡ್ತಾಳೆ, ಮೆಸೇಜ್ ಬಂದಿದೆ, 50,000 ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತ. ಸ್ವಲ್ಪ ಹೊತ್ತು ಪುನಃ ಆ ವ್ಯಕ್ತಿಯಿಂದಲೇ ಫೋನ್ ಬರ್ತದೆ, ಇದು ನಿಮ್ಮ ಅಕೌಂಟಿಗೆ ನಾನು 5,000 ಹಾಕಬೇಕಿತ್ತು, ತಪ್ಪಿ ನನಗೆ 50,000 ಹಾಕಿ ಹೋಗಿದೆ, ನನಗೆ 45,000 ರಿಟರ್ನ್ ಮಾಡಿ ಅಂತ. ಇವಳ ಹತ್ರ ಹಣ ಇರ್ತದೆ, ಆದ ಕಾರಣ ಆಯಿತು, ಇತ್ತು ಕಾಣ್ತದೆ ಹಣ. ಇವಳೆಂತ ಮಾಡ್ತಾಳೆ, ಓ ಹೌದಾ ಅಂತ ಹೇಳಿ 45,000 ರಿಟರ್ನ್ ಮಾಡ್ತಾಳೆ. ಮತ್ತೆ ಅವಳ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡುವಾಗ ಅವಳ ಬ್ಯಾಂಕಿಗೆ ನಿಜವಾಗಿ ಕೂಡ 50,000 ಹಣವೇ ಬಂದಿರುವುದಿಲ್ಲ. ನೋಡಿ, ಇದು ಒಂದು ರೀತಿಯ ಸ್ಕ್ಯಾಮ್. ಹೀಗೆ ಸಮಾಜದಲ್ಲಿ ಎಷ್ಟು ಬಗೆಯ ಸ್ಕ್ಯಾಮ್ಗಳು ಉಂಟು ಅಂತ ಹೇಳಿದರೆ, ಇನ್ನೊಂದು ಶೇರ್ ಮಾರ್ಕೆಟ್ ಇದು ಸ್ಕ್ಯಾಮ್. ಆಯಿತಾ? ಇದು ಎಂತಂತ ಹೇಳಿದರೆ, ಒಂದು ಆ್ಯಪ್ ನಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಅದು ಎಲ್ಲ ಅದಕ್ಕೆಲ್ಲ ಒಳ್ಳೆ ಜನಗಳು ಕೂಡ ಅದರಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ. ಇಂಥ ಆ್ಯಪ್ ಇದು ಮಾಡಿ ನಿಮಗೆ ಹಣ ಬರ್ತದೆ, ಹಣ ಬಂದ ಹಾಗೆ ನೀವು ಅದನ್ನು ವಿಡ್ರಾ ಮಾಡ್ಬೋದು ಅಂತ. ಅಲ್ಲಿ ಅವರು ಯಾರೋ ಒಂದು ಜನ, ಯಾರು ಅಂತ ಸಹ ಗೊತ್ತಿರೋದಿಲ್ಲ. ಈ ಜನಗಳೆಲ್ಲ ಎಷ್ಟು ಮಂಗ ಆಗ್ತಾರೆ ಅಂತ ಹೇಳಿದರೆ, ಅದನ್ನು ಡೌನ್ಲೋಡ್ ಮಾಡ್ತಾರೆ, ಅದರಲ್ಲಿ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಫಸ್ಟಿಗೆ 10,000 5,000 ಆಗ್ತಾರೆ, ಆ ದಿವಸ 2,000 ಹಣ ಬರ್ತದೆ. ಅವ ಹೇಳ್ತಾನೆ, ನಿಂಗೆ ಇನ್ನೂ ಸಹ ಒಳ್ಳೆ ಇನ್ಕಮ್ ಬರಬೇಕಾದ್ರೆ ಇನ್ನೂ ನೀನು 10,000 ಹಾಕೋದು. ಪುನಃ 10,000 ಆಗ್ತಾರೆ, ಮರು ದಿವಸ 15,000 ಹಣ ಬರ್ತದೆ. ಅದನ್ನು ಅವನು ಹೇಳ್ತಾನೆ, ನೀವು ಇದನ್ನು ವಿಡ್ರಾ ಮಾಡ್ಬೋದು. ವಿಡ್ರಾ ಮಾಡ್ತಾರೆ, ಮರು ದಿವಸ ಹೇಳ್ತಾನೆ, ನಿಂಗೆ ಇನ್ನೂ ಸಹ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಜಾಸ್ತಿ ಹಣ ಬರ್ತದೆ ಅಂತ. ಈ ಥರ ಮಾಡಿ ಇವರು ಅವನೊಂದು ಟಾರ್ಗೆಟ್ ಇರ್ತದೆ, 50,000 1 ಲಕ್ಷ ಎಷ್ಟು, ಅಷ್ಟು ಹಣ ಹಾಕೋವರೆಗೆ ಅವರನ್ನು ಪುಸಲಾಯಿಸಿ ಅವರಿಗೆ ಹಣ ತೆಗೆಯೋ ಹಾಗೆ ಮಾಡಿ ಉಂಟಲ್ಲ, ಕೊನೆ ಗಳಿಗೆಯಲ್ಲಿ ವಿಡ್ರಾ ಮಾಡಲಿಕ್ಕೆ ಆಗುದಿಲ್ಲ. ಅಲ್ಲಿ ಹಣ ಕಾಣ್ತದೆ, 1 ಲಕ್ಷ ಉಂಟು, ನಿಮಗೆ ಬರ್ಲಿಕ್ಕೆ ಉಂಟು, ವಿಡ್ರಾ ಮಾಡಲಿಕ್ಕೆ ಆಗುದಿಲ್ಲ. ಮತ್ತೆ ಎಂತ ಅಂತ ಹೇಳಿದರೆ ಅವನು ಹೇಳ್ತಾನೆ, ನನಗೆ ಆ ಥರ ಪ್ರಾಬ್ಲಮ್ ಉಂಟು, ನೆಟ್ವರ್ಕ್ ಪ್ರಾಬ್ಲಮ್ ಉಂಟು, ಈ ಥರ ಪ್ರಾಬ್ಲಮ್ ಉಂಟು ಅಂತೆಲ್ಲ ಹೇಳಿ ಕೊನೆಗೆ ಆಗುವಾಗ ಆ ವ್ಯಕ್ತಿ ಪಾರಾರೆ, ಅವನ ಫೋನ್ ಸ್ವಿಚ್ ಆಫ್, ಇವರ ನಂಬರ್ ಬ್ಲಾಕ್. ಇದು ಮೊನ್ನೆ ನಾನೊಂದು ಪೇಪರಲ್ಲಿ ನೋಡಿದೆ, ಒಬ್ಬ ಹೆಸರಾಂತ ಡಾಕ್ಟ್ರಿಗೆ ಬಂದದಂತೆ, ನಿಮ್ಮ ಮೇಲೆ ಈ ಥರ ಎಲ್ಲ ಕಂಪ್ಲೇಂಟ್ ಉಂಟು, ಈ ಥರ ಕೇಸ್ ಉಂಟು, ಅದು ನಾವು ಡೆಲ್ಲಿಯಲ್ಲಿ ನಡೆಸ್ತೇವೆ, ನೀವು ಅದಕ್ಕೆ ಇದು ಇಷ್ಟು ಹಣ ನಮಗೆ ಕೊಡಬೇಕು, ಅಷ್ಟು ಹಣ ಕೊಡದಿದ್ದರೆ ಇದು ಆಗುದಿಲ್ಲ ಅಂತ ಹೇಳಿ ಅವರ ಮೇಲೆಲ್ಲ ಬೇರೆ ಬೇರೆ ಬಗೆ ಅದು ಪೇಪರಲ್ಲಿ ಸಹ ಬಂದಿದೆ, ಬಗೆಯ ಕೇಸ್ಗಳನ್ನೆಲ್ಲ ತೋರಿಸಿ ನಿಮಗೆ ಅದೆಲ್ಲ ಮಾಡಿ ಅದನ್ನು ನಾವು ಸಾಲ್ವ್ ಮಾಡಿ ಕೊಡ್ತೇವೆ ಅಂತ ಹೇಳಿ ಇವರು ಎಷ್ಟ ಹಣ, ತುಂಬ ದೊಡ್ಡ ಅಮೌಂಟಿನ ಹಣ ಅದರಲ್ಲಿ ಹಾಕಿ ಆದ ನಂತರ ನೋಡಿದರೆ ಅದು ಸ್ಕ್ಯಾಮ್ ಅಂತೆ ಅದು. ಆಯ್ತಾ? ಇನ್ನೊಂದು ಬಗೆಯ ಸ್ಕ್ಯಾಮ್ ಹೇಳ್ತೇನೆ. ಇದೆಲ್ಲ ಅಗ್ರಿಗೋಲ್ಡ್ ಎಲ್ಲ ಕೇಳಿದ್ದೀರಲ್ಲ ನೀವು, ಇದೇ ಥರದ ಹಲವಾರು ಸ್ಕ್ಯಾಮ್ಗಳುಂಟು. ಅಗ್ರಿಗೋಲ್ಡು, ಗುರುಟೀಕ್ ಇದೆಲ್ಲ ಮುಳುಗಿಯಾಗಿದೆ. ಇದರಲ್ಲಿ ಹಣ ಹಾಕಿದ ಜನರಿಗೆ 1 ಪೈಸೆ ಆದರೂ ಸಿಕ್ಕಿದ ಇಲ್ಲ. ಈ ಜನರು ಏನು ಗೊತ್ತುಂಟ, ಅಮಾಯಕರೇ ಇದಕ್ಕೆ ಬಲಿ ಬೀಳುವುದು ಅಂತ. ಅಂದರೆ ಒಂದಷ್ಟು % ಜಾಸ್ತಿ ಬಡ್ಡಿ ಕೊಡ್ತೇವೆ ನಿಮಗೆ ಅಂತೆಲ್ಲ ಹೇಳಿ ಪಾಪ ಅದರಲ್ಲಿ ತೊಡಗಿಕೊಂಡಂತಹ ಏಜೆಂಟ್ ಕೂಡ ಅಮಾಯಕ ಆಗಿರ್ತಾನೆ, ಕೊಡುವಂತಹ ಜನರು ಕೂಡ ಅಮಾಯಕರಾಗಿರ್ತಾರೆ. ಇಲ್ಲಿ ಯಾರು ಇದ್ದಾನೆ ನೋಡಿ, ಅವನಿಗೆ ಬೇಕಾದಷ್ಟು ಹಣ ಆಗಿಕೊಂಡು ಅವನಿಗೆಲ್ಲ ಗೊತ್ತುಂಟು, ಕಾನೂನು ಪ್ರಕಾರ ಇವರು ನಮ್ಮನ್ನು ಏನೂ ಮಾಡಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ್ದುಕೊಂಡೇ ಅವನು ಇಂಥ ವ್ಯವಸ್ಥೆಗೆ ಇಳಿಯುವುದು. ಅಂದರೆ ಕೋರ್ಟ್ ನೋಟಿಸ್ ಕಳಿಸಿ ಕೇಸ್ ಮಾಡಿ ಎಂತ ಮಾಡಿದರೆ ಸಹ ಎಂತ ಸಾಗುದಿಲ್ಲ, ಸಾಯುವವರೆಗೆ ಅದು ಹಾಗೆ, ಅದು ಹೋದದ್ದು ಎಂತ ಹಾಗೆ. ಅದೇ ಥರದ ಇನ್ನೊಂದುಂಟು, ನಿಮ್ಮ ಹಳೆಯ ಬಂಗಾರವನ್ನು ನಮ್ಮ ಹತ್ರ ಕೊಡಿ, ನೀವು ಮನೆಯಲ್ಲಿ ಸುಮ್ಮನೆ ಇಡುವುದು ಯಾಕೆ, ನೀವು ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕ್ ತಿಜೋರಿಗೆ ನೀವು ಹಣ ಕೊಡಬೇಕು, ಅದಕ್ಕಿಂತ ನೀವು ನಮ್ಮಲ್ಲಿ ಕೊಟ್ಟರೆ ನಾವು ಸೇಫ್ ಆಗಿ ಇಡ್ತೇವೆ, ಮತ್ತು ಅದರ ಮೇಲೆ ನಾವು ನಿಮಗೆ ಬಡ್ಡಿ ಕೊಡ್ತೇವೆ, ಮತ್ತು ನಿಮಗೆ ಎನಿ ಟೈಮ್ ನಿಮಗೆ ಒಂದು 15 ದಿವಸ ಕಳೆದು ಅವರದೊಂದು ಲಾಕಿಂಗ್ ಪೀರಿಯಡ್ ಉಂಟು. ಈ ಲಾಕಿಂಗ್ ಪೀರಿಯಡ್ ಕಳೆದ ಕೂಡಲೇ ನಿಮಗೆ ಅದನ್ನು ಇಡಲಿಕ್ಕೆ ಬೇಕು, ಮದುವೆಗೆ ಹಾಕಲಿಕ್ಕೆ ಬೇಕು ಅಂತ ಹೇಳಿದರೆ ನಾವು ಇಮಿಡಿಯೇಟ್ ಕೊಡ್ತೇವೆ. ನಿಮಗೆ ಬ್ಯಾಂಕಲ್ಲೆಲ್ಲ ಇಟ್ಟರೆ ನಿಮಗೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಇದು ರೆಂಟ್ ಎಲ್ಲ ಕೊಡಬೇಕು, ನಮಗೆ ಅದೆಲ್ಲ ಎಂತ ನಾವೇ ನಿಮಗೆ ಬಡ್ಡಿಗೆ ಹಣ, ಚಿನ್ನದ ಮೇಲೆ ಬಡ್ಡಿಗೆ ಹಣ ಕೊಡ್ತೇವೆ ಅಂತ ಹೇಳಿ ಆ ಥರ ಒಂದು ಸ್ಕ್ಯಾಮ್ ಮಾಡಿದವರಿದ್ದಾರೆ. ಹೌದು, ಎಷ್ಟೋ ಜನ ಗಂಡಸರು ಹೆಂಗಸರಿಗೆಲ್ಲ ಅನಿಸಿದೆ, ಇದು ಒಳ್ಳೆ ವ್ಯವಸ್ಥೆ ಅಲ್ಲ, ನಮ್ಮ ಮನೆಯಲ್ಲಿ ಕದ್ದು ಹೋಗುವುದಕ್ಕಿಂತ ನಮ್ಮ ಹತ್ರ ನಮ್ಮದು ಇದು ಗೋಲ್ಡ್ ಇದೆ ಬಿಸ್ನೆಸ್, ನಮಗೆ ಆಫ್ರಿಕಾದಿಂದ ಗೋಲ್ಡ್ ತರಿಸಲಿಕ್ಕೆ ನಾವು ಇದನ್ನು ಸ್ಟಾಕಲ್ಲಿ ತೊಡಗಿಸಿಕೊಳ್ತೇವೆ. ಸ್ಟಾಕಲ್ಲಿ ತೊಡಗಿಸಿಕೊಳ್ಳುವಾಗ ನಮಗೆ ಬ್ಯಾಂಕಿಗಿಂತ ಕಡಿಮೆ ಬಡ್ಡಿಗೆ ಇದರಲ್ಲಿ ಆಗ್ತದೆ, ಆದ ಕಾರಣ ಅದರ ಲಾಭವನ್ನು ನಾವು ನಿಮಗೆ ಬಡ್ಡಿಯಾಗಿ ಕೊಡುವುದು ಅಂತ ಹೇಳಿ ಮಂಡೆ ತಿರುಚಿ ಉಂಟಲ್ಲ, ಅದಕ್ಕೊಂದಷ್ಟು ಏಜೆಂಟ್ಗಳಿರ್ತಾರೆ. ಆ ಏಜೆಂಟ್ಗಳಿಗೆ ಇದರ ಹಿಂದೆ ಮುಂದೆ ಗೊತ್ತಿರುವುದಿಲ್ಲ, ಅವರು ಪಾಪ ಕಮಿಷನ್ ಆಸೆಗೆ ಇಂಥದ್ದನ್ನು ಒಂದು ಒಪ್ಪಿಕೊಂಡಿರ್ತಾರೆ. ಒಪ್ಪಿಕೊಂಡಿದ್ದು ಜನರನ್ನು ಕರ್ಕೊಂಡು ಹೋಗಿ ಇದು ಮಾಡ್ತಾರೆ. ಮತ್ತೆ ನೋಡಿದರೆ ಒಂದಷ್ಟು ದಿವಸ ಬಡ್ಡಿ ಬರ್ತದೆ, ಒಂದು 3 ತಿಂಗಳು ಬಡ್ಡಿ ಬರ್ತದೆ, ಮತ್ತೆ ಬಡ್ಡಿ ಇಲ್ಲ,
ಮತ್ತೆ ಕೇಳುವಾಗ ಅದು ಈಗ ಹಾಗೆ ಆಯಿತು ಹೀಗಾಯಿತು, ಬಿಸ್ನೆಸ್ ಸ್ವಲ್ಪ ಇದಾಗಿದೆ, ನಮಗೆ ಚಿನ್ನದಲ್ಲಿ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಚಿನ್ನ ಹಾಕಲಿಕ್ಕೆ ಕೊಡಿ ಹೇಳುವಾಗ ಕೊಡ್ತೇವೆ ಅಂತ ಹೇಳ್ತಾರೆ. ನಾವು ಅದನ್ನು ನೋಡಿ, ಒಬ್ಬ ಏಜೆಂಟಿಗೆ ಕಂಪನಿಯ ಒಳಗೆ ಎಂತ ನಡೀತದೆ ಅಂತ ಗೊತ್ತಿರುವುದಿಲ್ಲ, ಅವರು ಎಂತ ಸಹ ಹೇಳುವುದಿಲ್ಲ. ಅವನಿಗೆ ಏಜೆಂಟ್ನ ಕೆಲಸ ಇಷ್ಟೇ, ನೀನು ಜನರನ್ನು ಇದು ಮಾಡು ಇದು ಮಾಡು, ಅವನಿಗೆ ಸಾವ ಅಮಾಯಕ ನೋಡಿ ಸಹ ಉಂಟು. ನಿಮಗೆ ಅತ್ಯಧಿಕ ಬಡ್ಡಿಯಲ್ಲಿ ನಾವು ಹಣ ಇದು ಬಡ್ಡಿ ಕೊಡ್ತೇವೆ, ನಿಮ್ಮ ಹಣವನ್ನು ನಮ್ಮಲ್ಲಿ ತೊಡಗಿಸಿಕೊಳ್ಳಿ, ನಾವು ಕ್ರಿಪ್ಟೋ ಕರೆನ್ಸಿ, ಬಿಟ್ಕಾಯಿನ್ ಮತ್ತೆ ಈ ತರ ಬೇರೆ ಬೇರೆ ಎಲ್ಲ ಉಂಟು, ಅದರಲ್ಲಿ ಒಂದು ದಿವಸಕ್ಕೆ ಹಾಕಿದ್ರೆ ನಿಮಗೆ 10,000 20,000ದವರೆಗೆ ಬರ್ತದೆ, ಲಕ್ಷಗಟ್ಟಲೆಯವರೆಗೆ ಬರ್ತದೆ ಅಂತ ಹೇಳಿ ಜನರಿಂದ ಕೋಟಿಗಟ್ಟಲೆ ಹಣವನ್ನು ಅದರಲ್ಲಿ ತೊಡಗಿಸಿಕೊಂಡು, ಅಥವಾ ತೊಡಗಿಸಿಕೊಂಡಿದ್ದಾರ ಅವರೇ ಪರ್ಸನಲ್ ಆಗಿ ಯೂಸ್ ಮಾಡ್ತಾರಂತ ಯಾರಿಗೆ ಸಹ ಗೊತ್ತಿಲ್ಲ. ಈಗ ಹೋಗಿ ಅಂಥದ್ರಲ್ಲಿ ಬಡ್ಡಿ ಆಸೆಗೆ ಎಷ್ಟು 20% ಬಡ್ಡಿ ಕೊಡ್ತೇನೆ ಅಂತ ಜನರನ್ನು ನಂಬಿಸಿದ್ದಾರೆ ಗೊತ್ತುಂಟಾ. ಜನರನ್ನು ನಂಬಿಸಿ ಜನರು ಪಾಪ ಕಷ್ಟದ ಹಣವನ್ನೆಲ್ಲ ಅದರಲ್ಲಿ ತೊಡಗಿಸಿ ಅವರು ಈಗ ಹೋಗಿ ಕೇಳಿದರೆ ತಾರಮಯ್ಯ, ಅಂದರೆ 3-4 ತಿಂಗಳು ಬಡ್ಡಿ ಕೊಡ್ತಾರೆ, ಮತ್ತೆ ಬಡ್ಡಿಯ ಸುದ್ದಿ ಇಲ್ಲ. ಎಂತ ಹೇಳಿದರೆ ಕಂಪನಿ ಸ್ವಲ್ಪ ಕಷ್ಟದಲ್ಲಿ ಉಂಟು, ಅದು ಮಾರ್ಕೆಟ್ ಬಿದ್ದಿದೆ, ಮಾರ್ಕೆಟ್ ಸರಿ ಇಲ್ಲ, ಅದಾಗುವಾಗ ನಿಮಗೆ ಬರ್ತದೆ ಮೊದಲಿನ ಬಡ್ಡಿ ಸೇರಿಸಿ ಕೊಡ್ತೇವೆ. ಮತ್ತೆ ಕೆಲವರೆಲ್ಲ ಫಿಕ್ಸೆಡ್ ಹಾಕಿ ನಾವು ಲಾಕಿಂಗ್ ಪೀರಿಯಡ್ ಉಂಟಲ್ಲ 2.5 ವರ್ಷ, ಸೊ ಅಷ್ಟೊತ್ತಿಗೆ ನಾವು ತೆಗಿತೇವೆ ಹೇಳಿದರೆ ಸಹ ಇಲ್ಲ, ತೆಗಿಲಿಕ್ಕೆ ಆಗುದಿಲ್ಲ, ಈಗ ಅದು ಹೀಗೆ ಉಂಟು ಹಾಗೆ ಉಂಟು, ನಿಮಗೆ ನಾವು ಕೊಡ್ತೇವೆ, ನಾವು ಕೊಡುದಿಲ್ಲ ಅಂತ ಹೇಳುದಿಲ್ಲ, ನಿಮಗೆ ನಾವು ಕೊಡ್ತೇವೆ. ಮತ್ತೆ ಕೊನೆಗೆ ಎಂತ ಆಗುದು ಗೊತ್ತುಂಟ, ಅವರು ಏಜೆಂಟ್ ಮತ್ತು ಇವರನ್ನು ಸಿಕ್ಕಿಸಿ ಆಗುದು. ಏಜೆಂಟ್ ಅಲ್ಲಿ ಹೋಗಿ ಕೇಳುವಾಗ ಏಜೆಂಟ್ಗೆ ಹೇಳುದು, ನಾವು ಅವರ ಹತ್ರ ಮಾತಾಡಿದ್ದೇವೆ, ನಿನ್ಗೆ ಇನ್ನು ಅಧಿಕಾರ ಇಲ್ಲ, ನೀನು ಒಬ್ಬ ಏಜೆಂಟ್ ಮಾತ್ರ ಅಂತ ಏಜೆಂಟ್ಗೆ ಅವರು ಹೇಳುದು. ಅವರು ಮಾತಾಡುವಾಗ ನಾವು ಏಜೆಂಟ್ ಹತ್ರ ಎಲ್ಲ ಹೇಳಿದ್ದೇವೆ, ಅವನ ಹತ್ರ ಮಾತಾಡಿ ಅಂತ ಹೇಳುದು. ಇಂತಹ ಅವ್ಯವಸ್ಥೆಗಳ ಆಗರಾಗಿದೆ ಇವರಿಗೆ ಉಂಟಲ್ಲ, ಕಾನೂನಿನ ಹೆದರಿಕೆ ಸಹ ಇಲ್ಲ ಅಂತ. ನೀವು ಅವರಿಗೆ ಕೋರ್ಟ್ ನೋಟಿಸ್ ಕಳಿಸಿ ಎಂತ ಬೇಕಿದ್ರೆ ಸಹ ಮಾಡಿ ಅದನ್ನು ಬದಿಯಲ್ಲಿಟ್ಟು ಕೂತ್ಕೊಳ್ತಾರೆ, ಅವರಿಗೆ ಗೊತ್ತುಂಟು. ಅವ್ರು ಮತ್ತೆ ಹೇಳ್ತಾರೆ, ನೋಡಿ ಇದು ಕೋರ್ಟಲ್ಲಿ ಉಂಟು, ನಾವೆಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಕೋರ್ಟಲ್ಲಿ ಅದಕ್ಕೆ ಸರಿಯಾದಂತಹ ಇದು ಬಂದ ಮೇಲೆ ನಾವು ಇದನ್ನು ಕನ್ಕ್ಲೂಷನ್ ಮಾಡ್ಬೋದು ಅಷ್ಟೇ. ಅಲ್ಲಿಗೆವರೆಗೆ ಈ ಹಣ ಕೊಟ್ಟವ ಕಣ್ಣ ನೀರು ಹಾಕ್ಲಿ, ಅವನಿಗೆ ಶಾಪ ಇಟ್ಟರೆ ಹೇಳ್ತಾರೆ, ನೋಡಿ ನೀವು ಶಾಪ ಇಟ್ಟರೆ ನಮಗೇನು ಇಲ್ಲ, ನಿಮ್ಮ ಹಣವೇ ನಿಮಗೆ ಬರಲಿಕ್ಕೆ ಡಿಲೇ ಆಗೋದು, ನೀವೆಂತ ಮಾಡ್ತೀರಿ? ಇಂತಹದ್ದು ಇದು ಎಲ್ಲ ಉಂಟಲ್ಲ, ನಮ್ಮ ಭಾರತೀಯ ಕಾನೂನನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂತಹ ರೀತಿ ಇವರದು ಗೊತ್ತುಂಟಾ. ಇದರಲ್ಲಿ ಬಲಿಪಶುಗಳು ಯಾರು? ಅಮಾಯಕರಾದಂತಹ ಜನಗಳು ಮತ್ತೆ ಈ ಏಜೆಂಟ್ಗಳು, ಅವರನ್ನು ನಂಬಿ ಅವರೊಂದು ಕಂಪನಿ ಅಂತ ಹೇಳಿ. ಇದಕ್ಕೆ ನಾವು ಹೇಗೆ ಗೊತ್ತುಂಟ ಜಾಗೃತೆ ಮಾಡಬೇಕು. ಅಧಿಕ ಬಡ್ಡಿ ಅಂತ ಹೇಳುವಾಗಲೇ ನಾವು ನೋಡಬೇಕು ಇವರು ಯಾವ ರೀತಿಯಲ್ಲಿ ಬಡ್ಡಿ ಕೊಡ್ತಾರೆ. ಇದು ನಿಜವಾಗಿ ಸಹ ಗೌರ್ಮೆಂಟ್ನ ಎಲ್ಲ ರೂಲ್ಸ್ ಪ್ರಕಾರ ಇದು ರಿಜಿಸ್ಟರ್ ಆಗಿದ್ದ RBI ರೂಲ್ಸ್ ಅನ್ನು ಇವರು ಪಾಲಿಸ್ತಾ ಇದ್ದಾರಾ, ಅಥವಾ ಖಾಲಿ ಲೋಕಲ್ ಅಂದರೆ ಮನೆಯಲ್ಲಿ ಒಬ್ಬ ಕಾಮನ್ ಮನುಷ್ಯ ಬಡ್ಡಿ ಇದದು ವ್ಯವಹಾರ ಮಾಡ್ತಾರಲ್ಲ ಹಾಗೆಯಾ, ಇದನ್ನೆಲ್ಲ ನಾವು ಪರಾಮರ್ಶಿಸಬೇಕು. ಇದನ್ನೆಲ್ಲ ಏಜೆಂಟ್ ನಮಗೆ ಹೇಳುವುದಿಲ್ಲ, ಅವ ನಿಮಗೆ ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾನೆ, ಅವರನ್ನು ಪರಿಚಯ ಮಾಡಿರ್ತಾರೆ, ಅವರೊಟ್ಟಿಗೆ ನಾವೇ ಮಾತಾಡಬೇಕು ಹೊರತುಂಟಲ್ಲ ಬೇರೆ ಯಾರು ಏನು ಮಾಡಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಅವರೆಲ್ಲ ಎಂತ ಮಾಡ್ತಾರೆ, ಅದರಲ್ಲಿ ನಿಜವಾಗಿ ಸಹ ಅವರು ಇಂತಹ ಕ್ರಿಪ್ಟೋ ಬಿಟ್ಕಾಯಿನ್ ಇದರಲ್ಲಿ ತೊಡಗಿಸಿಕೊಳ್ತಾರ, ಅಥವಾ ತಮ್ಮ ಸ್ವಂತ ಮನೆ ಕಾರು ಬಂಗ್ಲೆ ಇದಕ್ಕೆ ಖರ್ಚು ಮಾಡಿಕೊಂಡಿರ್ತಾರ, ದೇವರಿಗೆ ಗೊತ್ತು. ನಿಮ್ಮ ಇದು ಇಷ್ಟು ಸಮಯದೊಳಗೆ ಇಷ್ಟು ವ್ಯಾಲ್ಯೂ ಅಂತೆಲ್ಲ ಹಾಕಿರ್ತಾರೆ, ಒಂದು ಬಾಂಡ್ ಮಾಡಿ ಅದನ್ನೊಂದು ಇದು ಅಂತ ಲ್ಯಾಮಿನೇಟ್ ಮಾಡಿ ಕೊಡ್ತಾರೆ ಭಾರಿ ಚಂದ ಮಾಡಿ. ಅದಕ್ಕೆ ಇಷ್ಟು ವರ್ಷ ಕಳೆದ್ರೆ ಸಹ ಅದಕ್ಕೆ ವ್ಯಾಲ್ಯೂವೇ ಇಲ್ಲ ಅಂತ ಹೇಳಿದರೆ ಅವರಿಗೆ ಎಷ್ಟು ಧೈರ್ಯ ಇರ್ಬೋದು ಹೇಳಿ ನೀವು. ಇಂತಹ ಸ್ಕ್ಯಾಮ್ಗಳನ್ನು ಮಾಡಬೇಕಾದ್ರೆ ಅವರು ಇದೆಲ್ಲ ಉಂಟಲ್ಲ ಪ್ರೀ ಪ್ಲ್ಯಾನಡ್, ಅಂದರೆ ಒಬ್ಬನಿಗೆ ಒಳ್ಳೇದು ಮಾಡಬೇಕು, ನಾವೊಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಅವ್ರು ಕಾಲಿಟ್ಟೇ ಇರುವುದಿಲ್ಲ. ಇಂತಹ ಬಿಸ್ನೆಸ್ಸಲ್ಲಿ ಈ ಥರ ಮಾಡಿದರೆ ನಾವು ಸೇಫ್ ಆಗಿರ್ತೇವೆ, ಜನರು ನಮ್ಮ ಹತ್ರ ಜಾಸ್ತಿ ಹಾರಾಡ್ಬೋದು, ಜಾಸ್ತಿ ಇದು ಮಾಡ್ಬೋದು, ಬೇರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮೆಂಟಾಲಿಟಿ ಅವ್ರು ಮಾತ್ರ ಇಂಥದನ್ನೆಲ್ಲ ಮಾಡುದು. ಅವರು ಕೊನೆಗೆ ಉಂಟಲ್ಲ ಈ ಏಜೆಂಟ್ಗೆ ಇದೇ ಕೆಲಸ, ಅಲ್ಲಿಗೆ ಹೋಗುದು, ಅವರ ಹತ್ರ ಕೇಳುದು, ಅವರ ಹಣ ಕೊಡಿ ಮಾರೆ ನನಗೆ ಫೋನ್ ಬರ್ತದೆ. ಇವರೆಂತ ಹೇಳುದು ಗೊತ್ತಾ, ನೀನು ನನಗೆ ಹೊಸ ಬಿಸ್ನೆಸ್ ತಂದು ಕೊಡು, ಹೊಸ ಬಿಸ್ನೆಸ್ ತಂದು ಕೊಟ್ಟರೆ ನಾವು ಅವರಿಗೆ ಹಣ ಕೊಡ್ಲಿಕ್ಕೆ ಆಗ್ತದೆ ಅಂತ ಇವನನ್ನೇ ಅವರು ಇದು ಮಾಡಿ ಚೀಮಾರಿ ಹಾಕಿಸಿ ಕಳಿಸಿ ಕೊಡುದು. ಈಚೆಯಿಂದ ಏಜೆಂಟ್ ಹಗ್ಗ ತೆಗೊಂಡು ಸಾಯುವಂತಹ ಸಂದರ್ಭ ಇಲ್ಲಿ. ಆಚೆಯಿಂದ ಅವನು ಹಾಗೆ ಮಾಡುದು, ಈಚೆಯಿಂದ ಜನರು ಹೀಗೆ ಮಾಡುದು. ಏಜೆಂಟ್ ಎಂತ ಮಾಡುದು, ಅವರು ಕೊಡುವಂತಹ ಮುಕ್ಕಾಲು ಹಣಕ್ಕೋಸ್ಕರ ತನ್ನ ಜೀವನ ಸಾಗಿಸುವ. ಈಗ ಒಂದು ನೋಡಿ, ಒಂದು ಅಂಗಡಿಯಲ್ಲಿ ಒಂದು ಸೇಲ್ಸ್ ಬಾಯ್ ಇರ್ತಾನೆ, ಆ ಅಂಗಡಿಯವ ಕೊಟ್ಟಂತಹ ಒಂದು ವಸ್ತುವನ್ನು ಸೇಲ್ ಮಾಡುದು ಅವನ ಕೆಲಸ. ಅದನ್ನು ಮನೆಗೆ ಕೊಂಡೋಗಿ ಆ ವಸ್ತು ಹಾಳಾಯ್ತು ಅಂತ ಹೇಳಿ ಈ ಸೇಲ್ಸ್ ಪರ್ಸನ್ನ ಕುತ್ತಿಗೆ ಹಿಡಿದ್ರೆ ಆಗ್ತದಾ? ಇಲ್ಲ, ಆ ಮನೆಯ ಯಜಮಾನ, ಆ ಅಂಗಡಿಯ ಯಜಮಾನನ ಕುತ್ತಿಗೆ ಹಿಡಿಬೇಕಷ್ಟೇ ಅಲ್ಲ ಇವ ಎಂತ ಮಾಡ್ಲಿಕ್ಕೆ ಆಗ್ತದೆ? ಇವನಾಲ್ದು ಅಂಗಡಿ ಬಿಟ್ಟು ಹೋಗ್ತಾನೆ ಆಚೆಗೆ, ಅವನಿಗೆ ಅಷ್ಟೇ ಕೆಲಸ ಅಲ್ಲ, ಅವನಿಗೇನು ಅದರಲ್ಲಿ ತಗೊಳ್ಳಿಕ್ಕಿಲ್ಲ, ದನಿ ಕೊಟ್ಟ ಸಂಬಳದಲ್ಲಿ ಇವನ ಜೀವನ ನಡೀತದೆ ಅಷ್ಟೇ. ಇವನಿಗೆ ಅದು ಜನ ಸರಿ ಇಲ್ಲ ಅಂತ ಹೋಗಿ ಇವ ಕೆಲಸ ಬಿಟ್ಟು ಹೋಗ್ತಾನೆ.
ಆದ ಕಾರಣ ನಾವು ಒಂದು ಕಡೆ ಉಂಟಲ್ಲ, ಹಣ ತೊಡಗಿಸಿಕೊಳ್ಳುವಾಗ ನಾವು ಏಜೆಂಟ್ ನಮಗೆ ಗುರ್ತಾ ಉಂಟು, ಏಜೆಂಟ್ ಒಳ್ಳೆಯವ, ಏಜೆಂಟ್ನ ಮೇಲೆ ನಂಬಿಕೆಯಿಂದ ನಾವು ಕೊಡುವುದಲ್ಲ. ಆ ಕಂಪನಿ ಎಷ್ಟು ವರ್ಷದಿಂದ ನಡೀತಾ ಉಂಟು, ಅವನು ಎಷ್ಟು ಒಳ್ಳೆಯವ, ಅವನ ಬೇಸಿ ಅಂತ, ಅವನ ಏನು ಒಂದು ಕಂಪನಿ ತೆರೆದಿದ್ದಾನೆ, ಅದಕ್ಕೆ ಯಾವ ಯಾವ ರೀತಿಯಾದಂತಹ ಕಾನೂನಾತ್ಮಕವಾದಂತಹ ಭರವಸೆಗಳು ಉಂಟು, ಅದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡು ನಮ್ಮ ಹಣವನ್ನು ನಾವು ತೊಡಗಿಸಿಕೊಳ್ಬೇಕು. ನಂತರ ಅದರಿಂದ ಏನಾದರೂ, ಈಗ ನೋಡಿ ಅಗ್ರಿಗೋಲ್ಡಲ್ಲಿ ಎಷ್ಟೋ ಜನ ಹಣ ಹಾಕಿದ್ದಾರೆ, ಯಾರಿಗೂ ಹಣ ಸಿಗಲಿಲ್ಲ. ಎಂತಾಯಿತು, ಎಷ್ಟೋ ಪ್ರೈವೇಟ್ ಬ್ಯಾಂಕ್ಗಳೆಲ್ಲ ಕ್ಲೋಸ್ ಆಯಿತು, ಮಹಾರಾಷ್ಟ್ರ ಅಪೆಕ್ಸ್ ಇರ್ಬೋದು, ಮತ್ತು ಎಂಥದ್ದೆಲ್ಲ ನನಗೆ ಸಹ ಗೊತ್ತಿಲ್ಲ, ಅದೆಲ್ಲ ಎಂತಾಯಿತು. ಹಾಗಾಗಿ ನಾನು ಜನರಲ್ಲಿ ಹೇಳುದು, ಇದೆಲ್ಲ ಉಂಟಲ್ಲ, ಕಷ್ಟದಲ್ಲಿ ಹಣ ದುಡಿದು ಸಂಪಾದನೆ ಮಾಡಿದವರೇ ಇದಕ್ಕೆ ಹೋಗುವುದು, ಅಂದರೆ ನಮಗೆ ಸುಲಭದಲ್ಲಿ ಬಡ್ಡಿ ಸಿಗ್ತದಲ್ಲ ಅಂತ ಹೇಳಿ. ಅದರ ಬದಲು ಹಣ ನಮ್ಮ ಮನೆಯಲ್ಲೇ ಇದ್ರೂ ತೊಂದರೆ ಇಲ್ಲ, ಬ್ಯಾಂಕಲ್ಲಿ ನಮಗೆ ಹಾಕಲಿಕ್ಕೆ ಆಗದಿದ್ರೂ ತೊಂದರೆ ಇಲ್ಲ, ಮನೆಯಲ್ಲಿ ಇದ್ರೂ ತೊಂದರೆ ಇಲ್ಲ, ಹಣ ನಮ್ಮಲ್ಲಿ ಇರ್ತದೆ, ನಮಗೆ ಬೇಕಾಗುವಾಗ ನಾವು ಯೂಸ್ ಮಾಡ್ಬೋದಲ್ಲ. ಹಾಗೆ ಈ ಥರದ ಒಂದು ಸ್ಕ್ಯಾಮ್ಗಳು, ಮನಿ ಫ್ರಾಡ್ಗಳು ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಎಷ್ಟು ನಡೀತದೆ ಗೊತ್ತುಂಟಾ? ಇದಕ್ಕೆ ಯಾರು ಹೊಣೆ ಹೇಳಿ? ನಾವೇ ನಮ್ಮ ಹಣವನ್ನು ಉಂಟಲ್ಲ ಸರಿಯಾಗಿ ತೊಡಗಿಸಿಕೊಳ್ಳಲಿಕ್ಕೆ ಗೊತ್ತಿರದೇ ಇರುವುದೇ ನಮ್ಮ ಒಂದು ಇದು. ನಾವು ಇನ್ನೊಬ್ಬನನ್ನು ಬೈಬೋದು, ಅವನಿಗೆ ಶಾಪ ಇಡ್ಬೋದು, ಅಲ್ಟಿಮೇಟ್ಲಿ ಕೊನೆಗೆ ಯಾರು? ನಮಗೆ ನಾವೇ ಹೊಣೆ, ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇಂತಹ ವಿಷಯದಲ್ಲಿ ಮತ್ತೆ ಇನ್ನು ಜಾಬ್ ಸ್ಕ್ಯಾಮ್ಗಳು ಎಷ್ಟು ಬರ್ತದಲ್ಲ, ಈ ಜಾಬ್ ಸ್ಕ್ಯಾಮ್ಗಳಲ್ಲಿ ನನಗೆ ಒಂದು ಅನುಭವ ಆಗಿದೆ ಆಯ್ತಾ. ಆನ್ಲೈನಲ್ಲಿ ನೀವು ವರ್ಕ್ ಮಾಡಿ, ನಾನು ಜಾಬ್ ಬಿಟ್ಟಂತಹ ಸಮಯ, ಆನ್ಲೈನಲ್ಲಿ ವರ್ಕ್ ಮಾಡಿ ನೀವು ಮನೆಯಲ್ಲೇ ಕುಳಿತು ಹಣ ಸಂಪಾದನೆ ಮಾಡ್ಬೋದು ಅಂತ ನಾನು ಒಂದು ಇದಕ್ಕೆ ಹಾಕಿ ಆಗುವಾಗ ಕೊನೆಗೆ ಒಂದು 12,000 ನೀವು ಕಟ್ಟಬೇಕು ಅಂತ. ಸೊ ಅದನ್ನು ಬಿಟ್ಟೆ, ನಾನು ಅದು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ. ಮತ್ತೊಂದು ಬಂತು, ನೋ ರಿಜಿಸ್ಟರ್ ಫೀಸ್, ನೀವು ಎಂತ ಕೊಡಲಿಕ್ಕಿಲ್ಲ, ನೀವು ನಮಗೆ ಜಾಬ್ ಮಾಡಿ ಕೊಟ್ಟರೆ ಆಯಿತು, ಮನೆಯಲ್ಲಿ ಕೂತ್ಕೊಂಡು ದಿವಸಕ್ಕೆ ಇಷ್ಟು ಟೈಪ್ ಮಾಡಿ ಕೊಡಿ ಅಂತ. ನನಗೆ ಖುಷಿ ಆಯಿತು, ಟೈಪ್ ಮಾಡಿದೆ. ಕೊನೆಗೆ ನನ್ನ ಪೇಮೆಂಟ್ ಎಲ್ಲಿ ಉಂಟು ಕೇಳುವಾಗ, ನೀನು 12,000 ಹಾಕು, 12,000 ನೀನು ಹಾಕಿದರೆ ನಿನ್ನ ಪೇಮೆಂಟ್ ನಿಮಗೆ ನಾವು ಕಳಿಸ್ತೇವೆ ಅಂತ. ಬೇಕಾ ಉಸಿರು ಕಟ್ಟಿ ನಾನು ಮಾಡಿದ್ದು ಗೊತ್ತುಂಟ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳು. ಅದೊಂದು ನನಗೆ ಎಷ್ಟು ಬೇಜಾರಾಗಿದೆ ಹೇಳಿದರೆ. ನನಗೆ ಟೈಪಿಂಗ್ ಸ್ಕಿಲ್ ತುಂಬ ಉಂಟು, ಅಂದರೆ ಕನ್ನಡ ಇಂಗ್ಲೀಷ್ ಎಲ್ಲ ಸಹ ನಾನು ಉಂಟಲ್ಲ, ಆ ಟೈಮಲ್ಲಿ ಎಲ್ಲ ನಾನು ಸೀನಿಯರ್ ಗ್ರೇಡ್ವರೆಗೆ ಆಗಿತ್ತು, ಅಷ್ಟು ಒಳ್ಳೆ ನನಗೆ ಟೈಪಿಂಗ್ ಸ್ಕಿಲ್ ಇತ್ತು. ಸೊ ಅಷ್ಟು ಟೈಪ್ ಮಾಡಿ ಎಲ್ಲ ಆಗುವಾಗ ನೀವು ರಿಜಿಸ್ಟರ್ ಫೀಸ್ ಕಟ್ಟಿದರೆ ಮಾತ್ರ ನಿಮ್ಮ ಇದು ಸ್ಯಾಲರಿ ನಿಮಗೆ ಬರೋದಿಲ್ಲ, ಇಲ್ಲದ್ರೆ ಬರೋದಿಲ್ಲ. ಇವರನ್ನು ಹೇಗೆ ನಂಬುದು ನಮಗೆ ಹಣ ಬರ್ತದೆ ಅಂತ ಹೇಳಿ? ಹಾಗೆ ಯಾರು ಸಹ ಜಾಬಿನ ಆಸೆಯಿಂದ ಆಗಿರಬಹುದು, ಅಥವಾ ಯಾರೋ ವ್ಯಕ್ತಿಗಳು ನಮಗೆ ಹೆದರಿಸಿದ್ರು ಅಂತ ಇರಬಹುದು, ಅಂದರೆ ನಮಗೆ ಗೊತ್ತಿಲ್ಲದ ವ್ಯಕ್ತಿಗಳು ನಮ್ಮನ್ನು ಹೆದರಿಸಿದ್ರು ಅಂತ ಇರಬಹುದು, ಅಥವಾ ಅಧಿಕ ಬಡ್ಡಿಯ ಆಸೆಗೆ, ಅಥವಾ ನಮ್ಮ ವಸ್ತುಗಳನ್ನು ಸೇಫ್ ಗಾರ್ಡ್ ಮಾಡ್ತೇವೆ ಅಂತ ಇನ್ನೊಬ್ರು ಮೂರನೇವರು ಹೇಳುದಿರ್ಬೋದು. ಇಂಥದಕ್ಕೆ ಎಲ್ಲ ಯಾರು ಸಹ ಮಾರು ಹೋಗಬೇಡಿ, ಇದು ಎಲ್ಲ ವಂಚನೆಯ ಪರಮಾವಧಿ. ಇವರಿಗೆ ಉಂಟಲ್ಲ ಕಾನೂನಿನ ಹೆದರಿಕೆ ಇಲ್ಲದೆ ಇವರು ಇದನ್ನೆಲ್ಲ ಮಾಡಲಿಕ್ಕೆ ಹೊರಡುದು. ಇವರಿಗೆ ಸ್ವಲ್ಪ ಕೂಡ ಮನುಷ್ಯತ್ವ ಕೂಡ ಇಲ್ಲ, ಎಂಥದೂ ಇಲ್ಲ. ಅಂದರೆ ಪಾಪ ಪುಣ್ಯದ ಬಗ್ಗೆ ಅವರಿಗೆ ಯೋಚನೆ ಸಹ ಇರುವುದಿಲ್ಲ, ಧರ್ಮ ಇದು ಯಾವುದು ಯಾವ ಭೇದ ಸಹ ಇಲ್ಲ ಅಂಥವರಿಗೆ. ಆದ ಕಾರಣ ನಾವು ಈ ವಿಷಯದಲ್ಲಿ ನಮ್ಮ ದುಡಿದ ಹಣ, ನಮ್ಮ ಇದು ಎಲ್ಲವನ್ನು ಸಹ ನಾವು ಸೇಫ್ ಆಗಿಡುವುದು ನಮ್ಮದೇ ಜವಾಬ್ದಾರಿ ಆಗಿರ್ತದೆ, ಅದೊಂದು ಸಾಮಾಜಿಕ ಜವಾಬ್ದಾರಿ. ಹಾಗೆ ನಾನು ಸಾಮಾಜಿಕ ಕಳಕಳಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೆ. ಅದಕ್ಕೆ ಅದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು, ಅದನ್ನು ನಡೆಸುವವರು ಯಾರು, ಅವರ ಮೂಲ ಎಂತ, ಇದನ್ನೆಲ್ಲ ನಾವು ನೋಡಬೇಕು. ಯಾರೋ ಒಬ್ಬರು ಅದನ್ನು ಹಾಡಿ ಹೊಗಳಿದ್ರು ಅಂತ ಹೇಳಿದ ಕೂಡಲೇ ನಾವು ಅದನ್ನು ಬ್ಲೈಂಡ್ ಆಗಿ ನಂಬಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನಿಗೊಂದು 3 ತಿಂಗಳಲ್ಲಿ ಹಣ ಬಂದಿರ್ತದೆ, ಅದಕ್ಕೆ ಅವನು ಹಾಡಿ ಹೊಗಳಿರ್ತಾನೆ. ನನಗೆ ಬಂದಿದೆ ನೋಡಿ, ಇಷ್ಟು ಇದು ಹಣ ಹಾಕಿದ್ದಕ್ಕೆ ನನಗೆ ಇಷ್ಟು ಹಣ ಸಿಕ್ಕಿದೆ, ಅದೇ ನಾನು ಕಳೆದ ವರ್ಷ ಸಹ ಹಾಕಿದೆ, ನನಗೆ ಅದನ್ನು ಬಡ್ಡಿ ಸಹ ಸಿಕ್ಕಿದೆ, ಅಸಲು ಸಹ ಸಿಕ್ಕಿದೆ ಅಂತ ಅವ ಹೇಳ್ತಾನೆ ಬಂದು. ಅದು ಕೊಟ್ಟಿರ್ತಾರೆ, ಸ್ಟಾರ್ಟಿಂಗಲ್ಲಿ ಟ್ರ್ಯಾಪ್ ಮಾಡಬೇಕಲ್ಲ, ಕೊಟ್ಟಿರ್ತಾರೆ ಸಣ್ಣ ಸಣ್ಣ ಅಮೌಂಟನ್ನೆಲ್ಲ ಕೊಡ್ತಾರೆ ಅವರು, 1 ಲಕ್ಷ 2 ಲಕ್ಷ ಎಲ್ಲ. ಮತ್ತೆ ಅದನ್ನು ನೋಡಿ ಜನಗಳು ದೊಡ್ಡ ದೊಡ್ಡ ಅಮೌಂಟ್ ಹಾಕ್ತಾರೆ, ನಾನು 50 ಲಕ್ಷ ಹಾಕ್ತೇನೆ, 60 ಲಕ್ಷ ಹಾಕ್ತೇನೆ, 1 ಕೋಟಿ ಹಾಕ್ತೇನೆ. ಇದಕ್ಕೆಲ್ಲ ತಿಂಗಳಿಗೆ ಬಡ್ಡಿ ಜಾಸ್ತಿ ಬರ್ತದಲ್ಲ, 20%, 25% ಎಲ್ಲ. ನಾವು ಆಲೋಚನೆ ಮಾಡೋದಿಲ್ಲ, 25% ಅವ ಬಡ್ಡಿ ಕೊಡಬೇಕಾದ್ರೆ ಅವನಿಗೆ ಎಂತ ಉತ್ಪತ್ತಿ ಬೇಕಲ್ಲ. ಬ್ಯಾಂಕಲ್ಲಿ ಹೇಗೆ ಅಷ್ಟು % ಬಡ್ಡಿ ಕೊಡ್ತಾರೆ? ಹೊರಗೆ ಲೋನ್ ಕೊಟ್ಟು ಲೋನಿನ ಬಡ್ಡಿ ಈ ಫಿಕ್ಸೆಡ್ ಡೆಪಾಸಿಟ್ನ ಬಡ್ಡಿಗಿಂತ ಜಾಸ್ತಿ ಇರಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಇವರಿಗೆ ಫಿಕ್ಸೆಡ್ ಡೆಪಾಸಿಟ್ಗೆ ಬಡ್ಡಿ ಕೊಡ್ಲಿಕ್ಕೆ ಆಗುದು. ಈ ವಿಷಯ ತಿಳಿಯುವಂತಾಗಲಿ, ನಮ್ಮ ಹಣ ನಮ್ಮ ಮನೆಯಲ್ಲಿಯೇ ಇರಲಿ, ಬ್ಯಾಂಕಲ್ಲಿ ನಮ್ಗೆ ಇಡ್ಲಿಕ್ಕೆ ಆಗದಿದ್ರೆ ಕೂಡ ಇನ್ನೊಬ್ಬರ ಕೈಗೆ ಕೊಡೋದು ಬೇಡ. ಬ್ಯಾಂಕಲ್ಲಿ ಇಡುವ ಕಡಿಮೆ ಬಡ್ಡಿ ಬಂದರೂ ತೊಂದರೆ ಇಲ್ಲ, ಬಡ್ಡಿ ಬರದಿದ್ರೂ ತೊಂದರೆ ಇಲ್ಲ, ಅದು ಸೇಫ್ ಆಗಿರ್ತದೆ ಯಾವತ್ತು. ಈಗ ನೋಡಿ ಬ್ಯಾಂಕಲ್ಲಿ ಸಹ ಅಷ್ಟೇ, ಬ್ಯಾಂಕಲ್ಲಿ ಒಂದು ಕಳ್ಳತನ ಆಯಿತು ಅಂತಾದರೆ ಆ ಹಣಕ್ಕೆ ಬ್ಯಾಂಕ್ ಜವಾಬ್ದಾರಿ ಅಲ್ಲ. ಮತ್ತೆ ಕೆಲವು ಇದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಉಂಟು, ನಾವು ಇನ್ಶೂರೆನ್ಸ್ ಕಟ್ಟಿದರೆ ಒಂದಷ್ಟು ಹಣ ನಮಗೆ ಸಿಗ್ತದೆ ಅಂತ ಬಿಟ್ಟರೆ ಬೇರೆ ಎಂತ ಸಹ ಇಲ್ಲ. ಅವರು ಸಹ ಹೇಳ್ತಾರೆ, ನಾವು ಫಸ್ಟಿಗೆ ನಿಮಗೆ ಬರೆದಿರ್ತೇವೆ ಇಲ್ಲಿ, ನಾವು ಇದಕ್ಕೆ ಜವಾಬ್ದಾರಿ ಅಲ್ಲ ಅಂತ. ಹಾಗೆ ಸಹ ಆಗ್ತದೆ, ಎಲ್ಲ ಸಹ ಉಂಟಲ್ಲ, ನಮ್ಮ ಫೇಟ್ ಸರಿ ಇರಬೇಕು. ಆದ ಕಾರಣ ನಾವು ಒಂದು ಡಿಸಿಷನ್ ತಗೊಳ್ಳುವ ಮೊದಲು ಭಾರಿ ಜಾಗ್ರತೆ ಮಾಡಬೇಕು. ಮತ್ತೊಂದು ಉಂಟಾಯ್ತು, ಅಕ್ಷಯ ತೃತೀಯದೊಂದು ಸ್ಕ್ಯಾಮ್ ಉಂಟು. ಇದಕ್ಕೆ ನಾವೇ ಬಲಿ ಬಿದ್ದಂತಹ ಬಲಿಪಶುಗಳಾಗಿದ್ದೇವೆ. ಅದು ಹೇಗೆ ಗೊತ್ತುಂಟಾ?
ನನ್ನ ಹಸ್ಬೆಂಡಿಗೆ ತುಂಬ ಪರಿಚಯಸ್ಥರೇ ದೊಡ್ಡ ದೊಡ್ಡ ಚಂದದ ಪ್ಯಾಂಪ್ಲೆಟ್ ಎಲ್ಲ ಹಿಡ್ಕೊಂಡು ಬಂದು ಹೇಳ್ತಾರೆ, ನೋಡಿ ನೀವು 6 ತಿಂಗಳ ಮೊದಲು ಗ್ರಾಮೀಣ ಈಗ ಪ್ರೆಸೆಂಟ್ ರೇಟ್ ಎಷ್ಟುಂಟು ಅಷ್ಟು ರೇಟಿಗೆ ನೀವು ಹಣ ಕೊಟ್ಟರೆ ನಿಮಗೆ ನಾಳ್ದು ಇದು ತಗೊಳ್ಳುವಾಗ ಇದೇ ರೇಟಲ್ಲಿ ನಾವು ಚಿನ್ನ ಕೊಡ್ತೇವೆ, ಮತ್ತು ಪ್ಲಸ್ ಬೋನಸ್ ಕೂಡ ಕೊಡ್ತೇವೆ. ಹೀಗೆ ಎಂಥದೆಲ್ಲ ಮಂಗ ಮಾಡಿ ನಮ್ಮನ್ನುಂಟಲ್ಲ. ನಾನು ಹಸ್ಬೆಂಡ್ ಹತ್ರ ದಮ್ಮಯ್ಯ ಹಾಕಿದ್ದೇನೆ, ನೋಡಿ ಇಂತಹ ಪ್ಲ್ಯಾನ್ ಎಲ್ಲ ದೊಡ್ಡ ದೊಡ್ಡ ಗೋಲ್ಡು ಜ್ಯುವೆಲರಿ ಕಂಪನಿಗಳೇ ಮಾಡೋದಿಲ್ಲ, ಇವರು ಹೇಗೆ ಮಾಡ್ತಾರೆ, ಇವರು ಹೇಗೆ ಸಸ್ಟೈನ್ ಆಗ್ತಾರೆ ಅಂತ ಹೇಳಿದರೆ, ಇಲ್ಲ ಅದು ಅವರಿಗೆ ಆಗ್ತದೆ ನನಗೆ ಬೈದು ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಿದರು. ಅಡ್ವಾನ್ಸ್ ಆಗಿ ಹೂಡಿಕೆ ಮಾಡಿದರು ಅಕ್ಷಯ ತೃತೀಯದ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ. ಆ ಗೋಲ್ಡು ಇವತ್ತಿನವರೆಗೆ ಸಹ ನನಗೆ ಬರಲಿಲ್ಲ. ಅದು ಮಾಡಿ ಸಾಧಾರಣ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲದೆ ಆಗುವ ಮೊದಲೇ ಒಂದು 3 ವರ್ಷ ಆಯಿತು. ಅದರದ್ದು ಹಣ ಸಹ ಇಲ್ಲ, ಚಿನ್ನ ಸಹ ಇಲ್ಲ. ಫೋನ್ ಮಾಡಿದರೆ ಫೋನ್ ಎತ್ತುವುದಿಲ್ಲ. ಅದರ ವಿಷಯ ಕೇಳಿದ್ರೆ ಅದು ಹಾಗೆ ಆಯಿತು ಹೀಗೆ ಆಯಿತು ಈ ಥರ ಹೇಳ್ತಾರೆ. ಇಂಥದ್ದೆಲ್ಲ ಉಂಟು ಗೊತ್ತುಂಟ. ಅಕ್ಷಯ ತೃತೀಯದ ಹೆಸರಲ್ಲಿ ದುಡ್ಡು ಮಾಡುವಂತಹ ಎಷ್ಟು ಜನ ಬೇಕು ನಿಮಗೆ. ಹಾಗಾಗಿ ಎಲ್ಲಿ ಸಹ ಒಂದು ದುಡ್ಡು ಹೂಡಿಕೆ ಮಾಡುವಾಗ ಬಹಳ ಕೇರ್ಫುಲ್ ಆಗಿರಬೇಕು ನಾವು. ಎಷ್ಟೋ ಜನ ರಿಟೈರ್ಡ್ ಆದಮೇಲೆ ಶೇರಲ್ಲಿ ಹೂಡಿಕೆ ಮಾಡ್ತಾರೆ. ಆ ಶೇರ್ ಮಾರ್ಕೆಟ್ ಕೂಡ ಹಾಗೆ. ನಾವು ಒಂದು 2 ಲಕ್ಷ ಹಾಕಿದರೆ ಇವತ್ತು ನಮಗೆ 10,000 ಬಂದ ಹಾಗೆ ಕಾಣ್ತದೆ. ಅದೇ 10,000 ಹಾಕಿದರೆ 100 ರೂಪಾಯಿ ಬರುದಲ್ಲಿ. ಮತ್ತು ಅದೃಷ್ಟಕ್ಕೆ ಒಮ್ಮೊಮ್ಮೆ ಬರ್ತದೆ, ಮತ್ತು ಅದೃಷ್ಟಕ್ಕೆ ಅದೇ ರೀತಿ ಅದಕ್ಕೆ ಅದು ಹೋಗ್ಲಿಕ್ಕೂ ಹೋಗ್ತದೆ. ನನಗೆ ಗೊತ್ತಿಲ್ಲ ಅದರಲ್ಲಿ ಯಾವ ರೀತಿಯಾಗಿ ಹಣ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಈ ಒಂದು ವಿಷಯದಲ್ಲಿ ತುಂಬ ಜನಗಳು ಕೇರ್ಫುಲ್ ಆಗಿರಿ ಅಂತ ಹೇಳಿ, ಅಕ್ಷಯ ತೃತೀಯದ ದಿವಸ ಉಂಟಲ್ಲ, ನಾವು ದಾನ ಧರ್ಮ ಮಾಡಬೇಕೆ ಅವಶ್ಯಕತೆ ಇಲ್ಲದಕ್ಕೆ ನಾವು ಹೂಡಿಕೆ ಮಾಡುವ ಬದಲು ಎಂತಹ ಅವಶ್ಯಕತೆ ಉಂಟು ನೋಡಿ ಅದಕ್ಕೆ ನಾವು ಹೂಡಿಕೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಈ ಟಾಪಿಕ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಒಂದು ಮಾರ್ಗದರ್ಶಿ ವಿಡಿಯೋ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಥರದ್ದು ಫ್ರಾಡ್ಗೆ ಒಳಗಾದದ್ದು ಇದ್ದರೆ ಶೇರ್ ಮಾಡಿ. ಪ್ರಯೋಜನ ಆದವರಿದ್ದರೆ, ಕಾನೂನು ಮಾರ್ಗದರ್ಶಿ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿಕೊಡಿ. ಬಹಳಷ್ಟು ಮಂದಿಗೆ ಉಪಕಾರ ಸಾಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.